ಎಂಟಿ ಕೃಷ್ಣಪ್ಪ ಸುಳ್ಳು ಹೇಳಿಕೊಂಡೇ ಪಾಲಿಟಿಕ್ಸ್ ಮಾಡ್ತಿದ್ದಾರೆ. ಬಾಯಿ ಇದೆ ಎಂದು ಅಡ್ಡಾದಿಡ್ಡಿ ಸುಳ್ಳು ಮಾತನಾಡಬೇಡಿ ಎಂದು ಕಾಂಗ್ರೆಸ್ ಮುಖಂಡ ಬೆಮೆಲ್ ಕಾಂತರಾಜು ವಾಗ್ದಾಳಿ ನಡೆಸಿದ್ದಾರೆ. ಕೊಳಾಲ ನಾಗರಾಜ್ ಅವರಿಗೆ ಅಭಿನಂದನೆ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ನಮ್ಮ ಸರ್ಕಾರದ ಅವಧಿಯಲ್ಲಿ ಏನು ಮಾಡಿದ್ದೀರಿ ಎಂದು ಕೇಳಿ ಟೀಕೆ ಮಾಡಿದ್ರಿ. ಆದರೆ ತಮ್ಮ ಸರ್ಕಾರ ಇದ್ದಾಗ 2-3 ತಿಂಗಳುಗಳಲ್ಲಿ ಏನು ಸಾಧನೆ ಮಾಡಿದ್ದೀರಿ ಅಂತ ಪ್ರಶ್ನೆ ಮಾಡಿದರು. ನಮ್ಮ ಸರ್ಕಾರ ಬಂದು 2-3 ತಿಂಗಳಾಗಿಲ್ಲ, ನುಡಿದಂತೆ ನಾವು ಇಷ್ಟು ಕೆಲಸ ಮಾಡಿದ್ದೀವಿ. ನಮ್ಮ ಸರ್ಕಾರಕ್ಕೆ ಕಾಲಾವಕಾಶ ಕೊಡಿ, ಬಡವರಿಗೆ ಪ್ರಯೋಜನಕಾರಿ ಕಾರ್ಯಕ್ರಮ ಕೊಡಲಿದೆ ಅಂತ ಹೇಳಿದರು. ಶಾಸಕ ಎಂಟಿ ಕೃಷ್ಣಪ್ಪ ಇವರಿಗೆ ಅಭಿವೃದ್ಧಿ ಹಾಗೂ ಬಡವರ ಬಗ್ಗೆ ಕಿಂಚಿತ್ತೂ ಕಾಳಜಿ ಇಲ್ಲ. ಶಾಸಕರಾಗಿ ಗೌರವವಾಗಿ ನಡೆದುಕೊಳ್ಳಿ ಎಂದು ಸಲಹೆಗಳನ್ನು ಕೊಡಲು ಬಯಸ್ತೀನಿ. ತಮಗೆ 73-74 ವರ್ಷಗಳಾಗಿ ಅರಳು ಮರಳಾಗಿದೆ. ಈ ಕ್ಷೇತ್ರದಲ್ಲಿ 4 ಬಾರಿ ಶಾಸಕರಾಗಿದ್ದೀರಿ. ಗೌರವಯುತವಾಗಿ ನಡೆದುಕೊಳ್ಳಿ ಎಂದು ಸಲಹೆ ನೀಡಿದರು. ವರದಿ ಸುರೇಶ್ ಬಾಬು ಎಂ, ತುರುವೇಕೆರೆ. ಸರ್ಕಾರಗಳು ಬಂದಾಗ 2 ತಿಂಗಳು 3 ತಿಂಗಳು ನೀವೇನು ಮಾಡಿದ್ರ ಅಂತ ಹೇಳಿದ್ದಾರೆ. ಅದನ್ನ ಫಸ್ಟ್ ಹೇಳ್ಬಿಟ್ಟು ಆಮೇಲೆ ನಮ್ಮ ಸರ್ಕಾರದ ಬಗ್ಗೆ ಮಾತಾಡೋದು. ಬಂದು 2.5 ತಿಂಗಳಾಗಿಲ್ಲ, ನಾವು ನುಡಿದಂತೆ ನಡೆದು ಎಲ್ಲರೂ ಮಾಡಿಕೊಟ್ಟಿದ್ದೀವಿ. ಅದನ್ನು ತಿಳ್ಕೊಳ್ಳಿ. ಸರ್ಕಾರಕ್ಕೆ ಸಮಯ ಕೊಡಿ. ಸಮಯ ಕೊಟ್ಟರೆ 100ಕ್ಕೆ 100 ನಮಗೆ ವಿಶ್ವಾಸ ಇದೆ. ಇನ್ನು ಹೆಚ್ಚಿನ ಜನಕ್ಕೆ, ಜನಸಾಮಾನ್ಯರಿಗೆ ಅಭಿವೃದ್ಧಿ ಕೆಲಸಕ್ಕೆ, ಬಡವರಿಗೆ ಅನುಕೂಲ ಮಾಡುವಂಥ ಉತ್ತಮವಾದ ಯೋಜನೆ ತರ್ತಾರೆ ಅಂತ ಒಂದು ನಂಬಿಕೆ ಈ ಸಂದರ್ಭದಲ್ಲಿ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಮಾತಾಡ್ಬೇಕಾದ್ರೆ ಅವ್ರು ಬರೀ ಮಾತು ಕೆಲಸ ನಡೆಯಲ್ಲ. 15 ವರ್ಷ MLA ಆಗಿ ಕ್ಷೇತ್ರ ಹೆಂಗೈತೆ ಅಂತ ನಾನು ಅವತ್ತು ಎಲ್ಲ ಸಂದರ್ಭದಲ್ಲೂ ಹೇಳ್ಕೊಂಬರಿದ್ದೀನಿ. ಮುಂಚೆ 3 ಸಲ MLA ಮಾಡಿದ್ರು, ಅಭಿವೃದ್ಧಿ ಆಗಿತ್ತಾ? ಆಗಿಲ್ಲ. ಇವಾಗೂ ಮಾಡಿದ್ರೆ ಇವಾಗ ಆಗುತ್ತಾ? ಬರೀ ಮಾತು ಅಷ್ಟೇ ಹೊರತು ಮಾತಾಡ್ತಾ ಹೊರತು ಅಭಿವೃದ್ಧಿ ಬಗ್ಗೆ ಒಂದು ಚಿಂತಷ್ಟು ಅವ್ರಿಗೆ ಯಾವುದೇ ಥರದ ಚಿಂತೆ ಇಲ್ಲ. ಬಡವರಿಗೆ ಸಹಾಯ ಮಾಡಬೇಕು ಅನ್ನೋ ಚಿಂತೆ ಇಲ್ಲ. ಸುಮ್ಮನೆ ಮಾತಾಡುವಾಗ ಮಾತಾಡ್ತಾರೆ. ಸುಮ್ಮನೆ ಓಲೈಕೆ ಮಾಡೋಕ್ಕೆ ಪರಮೇಶ್ವರನ ಮಾಡ್ಬಿಡ್ತಾರೆ. ನೋಡಿದೆ, ವಿಡಿಯೋ ನೋಡಿದೆ, ನೀವು ಪತ್ರಕರ್ತರು ನೋಡಿರ್ಬೋದು ಅಲ್ಲ. ಇದೇನೋ ಓಲೈಕೆ ಮಾಡ್ಕೊಳಕ್ಕೆ, ಪರಮೇಶ್ವರನ ಓಲೈಕೆ ಮಾಡ್ಕೊಂಡು ಏನೋ ಇಲ್ಲಿ ಕೆಲಸ ಮಾಡಿಸ್ಕೊಂಬರೋಣ ಅಂತ ಮಾಡ್ತಾರೆ. ಅಷ್ಟೇ ಹೊರತು ಸುಮ್ಮನೆ ನಾಟಕೀಯವಾಗಿ ಅದು ಹೇಳಿದ್ದಾರೆ ಹೊರತು ಯಾವುದೇ ಥರದ ಅವ್ರಿಗೂ ನಾನು ಪರಮೇಶ್ವರ ಸಾಹೇಬ್ ತೋರಿಸ್ತೆ ಅದನ್ನು ನಗ್ತಿದ್ರು. ಒಂದು ಅವತ್ತಿನ ನಾಟಕ ಇದೆ ಕಣೆಯ ಒಂದು ನಾಟಕ ಅಂತ ಹೇಳ್ತೀನಿ. ನಮ್ಮ ಕೈಲಿ ಹೇಳ್ತಾರೆ. ಹೀಗಾಗಿ ಅವೆಲ್ಲ ಬರೀ ಹಿಂಗೆ ಸುಮ್ಮನೆ ಹೇಳ್ಕೊಂಡು ಓಡೋದೇ ಎಂಟಿ ಕೃಷ್ಣಪ್ಪ ಅವ್ರದ್ದು. ಅಭಿವೃದ್ಧಿ ಮಾಡಿ ತೋರಿಸ್ಲಿ, ಅಭಿವೃದ್ಧಿ ಮಾಡಲಿ, ಗೊತ್ತಾಗುತ್ತೆ. ಹಲವಾರು ಸಮಸ್ಯೆ ಚರ್ಚೆ ಮಾಡಲಿ, ಸರ್ಕಾರಕ್ಕೆ ಒತ್ತಾಯ ಮಾಡಿ ಕೆಲಸಗಳು ತಗೊಂಬೋದಂಥ ಕೆಲಸಗಳು ಮಾಡಲಿ. ಸುಮ್ಮನೆ ಬಾಯ ಐತೆ ಅಂತ ಅಡ್ಡಾದುಡ್ಡಿ ಮಾತಾಡೋದು ದಯಮಾಡಿ ಮಾಡಬೇಡಿ. ನಿಮ್ಮ ಘನತೆಗೆ 4ನೇ ಬಾರಿ ಶಾಸಕರಾಗಿದ್ದೀರ, ಈಗ ಗೌರವ ಇಲ್ಲದಂಗೆ ಆಗ್ತದೆ. ನೀವು ಗೌರವಯುತವಾಗಿ ನಡ್ಕೊಳ್ಳೋದ್ರಿಂದ ನಾನು ಈ ಸಂದರ್ಭದಲ್ಲಿ ಸಲಹೆ ಕೊಡೋಕ್ಕೆ ಬರ್ತೀನಿ. ಅವ್ರಿಗೆ 73-74 ಆಗೋದು ಒಳ್ಳೆ ಇರಬೇಕು. ಅದಕ್ಕೆ ಹಿಂಗೆ ಮಾಡ್ತಾರೆ ಅಲ್ವಾ? ಸ್ವಲ್ಪ ಅದಕ್ಕೆ 4 ಸಲ MLA ಆಗಿದ್ದೀರ, ತೂಕೊಂಡು ಮಾತಾಡೋಣ. ಯಾಕಂದರೆ ಎಲ್ಲ ಸಾರ್ವಜನಿಕರಲ್ಲಿ ನೋಡ್ತಾ ಇರ್ತಾರೆ ನೀವು ಯಾವ ರೀತಿ ನಡ್ಕೊತೀರಾ ಅಂತ. ಒಂದು ದೊಡ್ಡ ಮಟ್ಟಿಗೆ ನೀವು ಜನ ಕುಣಿಸೋರು.